ಕೇರಳ ಕರ್ನಾಟಕ ಗಡಿಯಾಗಿರೋ ಮಂಗಳೂರಿನ ತಲಪಾಡಿಯಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದವರಿಗೆ ಮಾತ್ರ ಪ್ರವೇಶ ಎಂದು ಕಟ್ಟುನಿಟ್ಟು ಮಾಡಿ ಆದೇಶ ಹೊರಡಿಸಲಾಗಿತ್ತು. ಆದರೆ ಈ ಒಂದು ಆದೇಶ ಹಲವಾರು ಗೊಂದಲಗಳಿಗೆ ಕಾರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ತಲಪಾಡಿ ಗಡಿಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಗಡಿನಾಡ ಕನ್ನಡಿಗರು ಜಮಾವಣೆಗೊಂಡು ವಾಹನಗಳನ್ನು ತಡೆದು ತಪಾಸಣೆ ನಡೆಸದಂತೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ವಾಹನಗಳನ್ನು ತಡೆದು ತಪಾಸಣೆ ಮಾಡಿದರೆ ಕೇರಳ ಪ್ರವೇಶ ಬಂದ್ ಮಾಡೋ ಎಚ್ಚರಿಕೆ ನೀಡಿದ್ದರಿಂದ ಗಡಿನಾಡ ಕನ್ನಡಿಗರ ಜಮಾವಣೆಯಿಂದ ಗೊಂದಲಕ್ಕೆ ಸಿಲುಕಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಿ RT-PCR ಟೆಸ್ಟ್ ಮಾಡ್ತಿದೆ. ಇದೀಗ ಮಂಗಳೂರು ಗಡಿಗಳಲ್ಲಿ ಕೇರಳ ವಾಹನಗಳಿಗೆ ಮುಕ್ತ ಪ್ರವೇಶ ಸಿಕ್ಕಿದಂತಾಗಿದ್ದು RT-PCR ಟೆಸ್ಟ್ಗೆ ಮಾತ್ರ ಸೀಮಿತವಾದ ಚೆಕ್ ಪೋಸ್ಟ್ ಇದಾಗಿದೆ ಎಂದು ತಿಳಿದುಬಂದಿದೆ.